ನೀರು ಬೇಡ, ಹಾಲು ಬೇಡ, ಬರೀ ಮೊಸರು ಹಾಕಿ ಮೆದುವಾಗಿರುವಂಥ ಉಬ್ಬಿರುವಂಥ ಪದರ ಚಪಾತಿಯನ್ನು ತುಂಬಾ ಸುಲಭವಾಗಿ ಮಾಡ್ಬೋದು. ತಿನ್ನೋದಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಈ ರೆಸಿಪಿ ಟ್ರೈ ಮಾಡಿ. ನಿಮಗೆ ನನ್ನ ಈ ಸ್ಪೆಷಲ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈ ಚಪಾತಿಯನ್ನು ಮಾಡಲಿಕ್ಕೆ ನಾನು ನಾರ್ಮಲ್ ಆಗಿರುವಂಥ ಆಶೀರ್ವಾದ್ ಗೋಧಿ ಹಿಟ್ಟಿದೆಯಲ್ವ ಅದನ್ನ ತಗೊಂಡಿದ್ದೇನೆ. ಮಲ್ಟಿಗ್ರೀನ್ ಅಲ್ಲ ಇದು. ಈ ಹಿಟ್ಟು ಸ್ವಲ್ಪ ನೈಸಾಗಿ ಸಾಫ್ಟಾಗಿ ಬರುತ್ತೆ. 2 ಕಪ್ಪಷ್ಟು ಹಿಟ್ಟನ್ನು ತಗೊಂಡಿದ್ದೇನೆ. ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳಿ. ಇದನ್ನ ಕಲಿಸ್ಕೊಳ್ಳೋಕ್ಕೆ 1 ಕಪ್ಪಷ್ಟು ಮೊಸರು ಬೇಕಾಗುತ್ತೆ. ದಪ್ಪ ಮೊಸರು ಇದ್ದರೂ ಒಳ್ಳೆಯದು, ಒಂದು ಸ್ವಲ್ಪ ತೆಳುವಾಗಿದ್ರೂ ತೊಂದರೆ ಇಲ್ಲ. ತುಂಬ ಹುಳಿಯಾಗಿರೋ ಮೊಸರು ಬೇಡ. ಅದಕ್ಕೆ 1/4 ಟೇಬಲ್ ಸ್ಪೂನಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆಂದ ಮಾಡಿ ಮಿಕ್ಸ್ ಮಾಡಿಕೊಂಡು ಕೊನೆಗೆ ನಾವು ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ಇದರ ಅರ್ಧದಷ್ಟು ಮೊಸರನ್ನು ಹಾಕಿ ಹಿಟ್ಟನ್ನು ಒದ್ದೆ ಮಾಡ್ಕೋಬೇಕು. ಮೊಸರನ್ನು ಎಲ್ಲದನ್ನು ಒಟ್ಟಿಗೆ ಸುರ್ಕೋಬೇಡಿ. ಫಸ್ಟ್ ಅರ್ಧದಷ್ಟು ಹಾಕಿ ಹಿಟ್ಟನ್ನು ಈ ಥರ ಕೈಯಿಂದ ಕಲಿಸ್ಬಿಟ್ಟು ಒದ್ದೆ ಮಾಡ್ಕೊಳ್ಳೋಣ. ಹಿಟ್ಟು ಒಂಚೂರು ಒದ್ದೆ ಆದ ನಂತರ ಇವಾಗ ಉಳಿದಿರುವ ಮೊಸರನ್ನು ಹಾಕೋಬಹುದು. ಪೂರ್ತಿಯಾಗಿ ಬೇಕಾದರೆ ಹಾಕೋಬೇಡಿ. ಮೊಸರು ತುಂಬ ತೆಳ್ಳಗಿದ್ರೆ ಹಿಟ್ಟು ಮತ್ತೆ ತುಂಬ ಮೆತ್ತಗಾಗುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಹಾಕ್ಕೊಳ್ಳಿ. ಒಂದು ವೇಳೆ ಇಷ್ಟು ಮೊಸರು ಸಾಕಾಗಿಲ್ಲ, ಹಿಟ್ಟು ಗಟ್ಟಿಯಾಗಿ ಬಂತು ಅಂದ್ರೆ ಒಂಚೂರು ಮೊಸರನ್ನು ಮತ್ತೆ ಸೇರಿಸ್ಕೋಬೋದು. ನೀಟಾಗಿ ಎಲ್ಲ ಮೊಸರನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಕೈಯಿಂದ ನಾದ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಬೇಕಾದರೆ ಕೋಕೋನಟ್ ಆಯಿಲ್ ಅಥವಾ ಕುಕ್ಕಿಂಗ್ ಆಯಿಲನ್ನು ಹಾಕೋಬೋದು. ಯಾಕಂತಂದರೆ ಹಿಟ್ಟು ತುಂಬಾ ಸಾಫ್ಟಾಗಿ ಬರುತ್ತೆ, ಚಪಾತಿ ಕೂಡ ತುಂಬಾ ಸಾಫ್ಟಾಗಿ ಬರುತ್ತೆ. ಆಮೇಲೆ ಮತ್ತೆ ಇನ್ನೊಂದು ಸರಿ ಕೈಯಿಂದ ನೀಟಾಗಿ ನಾದ್ಕೊಂಡು ಹಿಟ್ಟನ್ನು ನೋಡಿ ಈ ಹದಕ್ಕೆ ಕಲಿಸ್ಕೋಬೇಕು. ಹಿಟ್ಟು ರೆಡಿಯಾಗಿದೆ. ಇದನ್ನೇನು ನೆನೆಸಿಡುವಂತಹ ಅವಶ್ಯಕತೆ ಇಲ್ಲ. ನಾನು ಯೂಶ್ವಲ್ ಆಗಿ ಆವಾಗಲೇ ಕಲಿಸೋದು, ಆವಾಗಲೇ ಮಾಡೋದು. ಉಂಡೆನ ಮಾಡ್ಕೊಳ್ಳಿ. ರೌಂಡಾಗಿ ಗುಂಡಾಗಿ ಉಂಡೆನ ಮಾಡ್ಕೋಬೇಕು. ಉಂಡೆ ಚೆನ್ನಾಗಿ ಮಾಡಿದ್ರೇ ಚಪಾತಿ ರೌಂಡಾಗಿ ನೀಟಾಗಿ ಮಾಡಲಿಕ್ಕೆ ಬರುತ್ತೆ. ಅದಾದ ನಂತರ ನಾವು ಉಂಡೆನ ಒಂದು ಸ್ವಲ್ಪ ಕೈಯಿಂದ ಒತ್ಬಿಟ್ಟು ಒಣ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ನಾವು ಚಪಾತಿನ ಲಟ್ಟಿಸ್ಕೋಬೇಕಾಗುತ್ತೆ. ಚಪಾತಿ ಲಟ್ಟಿಸ್ಕೊಳ್ಳುವಂಥದ್ದು, ಚಪಾತಿನ ರೌಂಡಾಗೆ ಮಾಡಿಕೊಳ್ಳುವಂಥದ್ದು ತುಂಬ ವೀಡಿಯೋಗಳು, ಚಪಾತಿಗೆ ಸಂಬಂಧಪಟ್ಟಂಥ ತುಂಬ ವೀಡಿಯೋಗಳು ನನ್ನ ಚಾನೆಲ್ನಲ್ಲಿದೆ. ಬೇರೆ ಬೇರೆ ಥರದ ಚಪಾತಿಗಳ ವೀಡಿಯೋಸ್ ಇದೆ, ಎಲ್ಲದನ್ನು ನೋಡ್ಬೋದು. ನೋಡಿ ನೀಟಾಗಿ ಮೆತ್ತಗೆ ಲಟ್ಟಿಸ್ಕೊಳ್ಳುವಾಗ ಕೂಡ ಅಷ್ಟೇ, ನಾವು ಹಾರ್ಡಾಗಿ ಜಾಸ್ತಿ ಪ್ರೆಷರ್ ಹಾಕಿ ಲಟ್ಟಿಸ್ಕೊಂಡ್ರೆ ಶೇಪ್ ಔಟ್ ಆಗೋಗುತ್ತೆ. ರೌಂಡಾಗಿ ಬರಬೇಕು ಅಂತಂದರೆ ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಇಟ್ಬಿಟ್ಟು ಸರ್ಕ್ಯುಲರ್ ಮೋಷನಲ್ಲಿ ನಾವು ನಿಧಾನಕ್ಕೆ ಲಟ್ಟಿಸ್ಕೋಬೇಕು. ಇವಾಗ ಸ್ಟವ್ ಮೇಲೆ ಒಂದು ತವ ಇಟ್ಟು ಅದನ್ನ ನೀಟಾಗಿ ಕಾಯಿಸ್ಕೊಳ್ಳಿ. ಕಾದ ನಂತರ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ನಾನು ಇದಕ್ಕೆ ಎಣ್ಣೆ ಹಾಕ್ತಾ ಇಲ್ಲ, ಹಾಗೆಯೇ ಚಪಾತಿನ ಹಾಕ್ತಾ ಇದ್ದೀನಿ. ಒಂದು ಸೈಡ್ ಒಂಚೂರು ಕಾದ ನಂತರ ಇಮ್ಮಿಡಿಯೇಟಾಗಿ ಮಗುಚಿ ಹಾಕಿ ಮತ್ತೊಂದು ಸೈಡನ್ನು ಕಾಯಿಸ್ಕೊಳ್ಳಿ. ನೋಡಿ ಕೈಯಿಂದ ಈ ಥರ ತಿರುಗಿಸ್ಕೊಂಡು ಕಾಯಿಸ್ಕೋಬೋದು. ಹಾಗೆಯೇ ನಿಮ್ಗೆ ಇದು ಉಬ್ಬಿ ಬರಬೇಕು ಅಂತಂದರೆ ಒಂದು ಬಟ್ಟೆ ಅಥವಾ ಈ ಥರ ಒಂದು ಸೌಟೆಯಿಂದ ಇದೆಯಲ್ವಾ, ಇದರ ಸೈಡಲ್ಲಿ ಈ ಥರ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡಿಕೊಂಡು ಮತ್ತೆ ಟರ್ನ್ ಮಾಡಿ ಹಾಕ್ಕೊಳ್ಳಿ. ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಇದು ಉಬ್ಬಿ ಬರುತ್ತೆ ಅಂತ ಕಾಣುತ್ತೆ. ಇವಾಗ ನೋಡಿ ನಾನೇನು ಮಾಡಿಲ್ಲ, ಎಣ್ಣೆನೂ ಹಾಕಿಲ್ಲ, ಜಸ್ಟ್ ಒಂಚೂರು ಕಾದ ನಂತರ ಸೌಟಿಂದ ಅದರ ಸೈಡನ್ನು ಪ್ರೆಸ್ ಮಾಡ್ಕೊಂಡಿರುವಂಥದ್ದು. ಎಷ್ಟು ನೀಟಾಗಿ ಉಬ್ಬಿ ಬಂದಿದೆ ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಚಪಾತಿ ರೆಡಿ ಆಗಿದೆ. ಹೈ ಫ್ಲೇಮ್ ಇಟ್ಕೊಂಡೇ ನಾವು ಚಪಾತಿನ ಸುಡ್ಬೋದು, ಕಾಯಿಸ್ಕೋಬೋದು. ಸೂಪರ್ ಆಗಿರುವಂಥ ಮೊಸರಿಂದ ಮಾಡಿರುವಂಥ ಮೆತ್ತಗಿನ ಮೆದು ಪದರ ಚಪಾತಿ ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ವ, ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಚಪಾತಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಯಾವುದೇ ಪಲ್ಯದಲ್ಲಿ ಈ ಚಪಾತಿನ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಸವರ್ಕೊಂಡು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಹಾಗೆಯೇ ಬೆಲ್ಲ ಮತ್ತು ತುಪ್ಪ ಸವರ್ಕೊಂಡು ತಿನ್ನೋದಕ್ಕೂ ಇನ್ನೂ ಸಖತ್ತಾಗಿರುತ್ತೆ. ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನನ್ನ ಚಾನೆಲ್ನಲ್ಲಿರುವಂಥ ಬೇರೆ ವೀಡಿಯೋಸ್ಗಳನ್ನು, ನೆಕ್ಸ್ಟ್ ಹಾಕುವಂಥ ವೀಡಿಯೋಸ್ಗಳನ್ನು ನೀವು ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿ.